ಬೋರ್ವೆಲ್ ಕರೆಕ್ಟ್ ಆಗಿದೆ, ನೀರುಗಳು ಒಡಿತಾ ಇದೆ ಪೈಪ್ ಅಲ್ಲಲ್ಲಿ. ನಾನು ಹೇಳಿದೆ, ನೀವು ಯಾಕೆ ಆ ಬೋರ್ವೆಲ್ನ ಕನೆಕ್ಷನ್ ಕಟ್ ಮಾಡ್ತೀರಿ? ನೀವು ಅದನ್ನು ಹಾಗೆ ಇಡಿ, ಎಮರ್ಜೆನ್ಸಿಯಲ್ಲಿ ಆದ್ರೂ ಬಂದ್ರೆ ಆ ನೀರನ್ನು ಬಿಡ್ಬೋದಲ್ಲ, ಸಮಸ್ಯೆಗಳು ಮುಗೀತದಲ್ಲ, ಯಾರಿಗೂ ತೊಂದರೆ ಆಗೋದಿಲ್ಲ. ನೋಡಿ, ಮೊದಲು ರನ್ನಿಂಗ್ ಅಲ್ಲಿ ಇದ್ದಂಥದ್ದೆಲ್ಲ ಅವ್ರು ರೆಡಿ ಇಲ್ಲ. ಯಾಕಂತ ಹೇಳಿದ್ರೆ ಅದನ್ನು ಬಿಡಬಾರ್ದು ಅಂತ ಹೇಳಿದ್ದಾರೆ ಇಲ್ಲಿ ಅಂತ ಹೇಳಿ, ಅದನ್ನು ಬಿಟ್ರೆ ಇದನ್ನು ತಗೊಳ್ಳೋದಿಲ್ಲ ಅಂತೆ. ಅಲ್ಲೇ ಬಿಡುವವರು ನೀವು, ಕೀ ಇರೋದು ನಿಮ್ಮ ಹತ್ರ, ನೀವು ಬಿಟ್ರೆ ಅಲ್ಲ ನಮಗೆ ನೀರು ಬರುದು. ನೀವು ಅದನ್ನು ಇದು ಬರುದಾದ್ರೆ ಅದನ್ನು ಬಿಡಬೇಡಿ, ನೀವು ಅದನ್ನು ಬಿಡುದು ಬೇಡ, ಇದನ್ನು ಮಾತ್ರ ಬಿಡಿ, ಇದು ಇಲ್ಲಾದ್ರೆ ಅದನ್ನು ಬಿಡಿ ಅಂತ ಹೇಳಿದ್ರೆ, ಇಲ್ಲ ಅದನ್ನು ಬಿಡ್ಲಿಕ್ಕೆ ನಮಗೆ ಆದೇಶ ಇಲ್ಲ ಅಂತ ಹೇಳಿ ಈ ಆಪರೇಟರ್ನವರು ಹೇಳ್ತಾರೆ. ಹಾಗಾದ್ರೆ ಅದು ಹೋಯ್ತಾ? ಇಷ್ಟು ತನ ಇದ್ದಂತ ಅದು ಯಾರದು? ಈ 174 ಬೋರ್ಗಳಲ್ಲಿ ಈಗ 140 ಬೋರ್ವೆಲ್ ಮಾತ್ರ ರನ್ನಿಂಗ್ ಅಲ್ಲಿ ಇರುವುದಂತ ಅವ್ರು ಹೇಳಿದ್ರು ನಾನು ವಿಚಾರಣೆ ಮಾಡಿದಾಗ. ಈ 140 ಬೋರ್ವೆಲ್ಗೆ ಎಷ್ಟು ದುಡ್ಡಾಯ್ತು, ಎಷ್ಟು ಕೋಟಿ ರೂಪಾಯಿ ಆಯ್ತು. ಇದನ್ನು ಈಗ ಅಲ್ಲಿ ಹಾಗಾದ್ರೆ ಮೂಲೆ ಗುಂಪು ಸೇರ್ತದ? 8 ವರ್ಷದವರೆಗೆ ಮಾತ್ರ ಇವರು, ಈಗ ನೀವು ಹೇಳಿದ ಮಾತು ಸರಿಯಾಗಿ, 8 ವರ್ಷದವರೆಗೆ ಇವರ ಹ್ಯಾಂಡಲ್ ನಲ್ಲಿ ಅದು ಇವರು ಇದು ಮಾಡ್ದಾದ್ರೆ ಅವರ ದುಡ್ಡು 8 ವರ್ಷದಲ್ಲೇ ಬಂದಾಯ್ತಂತ ಅರ್ಥ ಅಲ್ಲ. ಹಾಗಾದ್ರೆ ಇನ್ನು ಇವರಿಗೆ 8 ವರ್ಷ ಇವರ ಕೈಯಲ್ಲಿ ಕೊಟ್ಟು ಮತ್ತೆ ಹೋಗೋದು. ಹಾಗಾದ್ರೆ ಈ ರೀತಿ ಮಾಡದಿರ್ತಾರೆ ಅವರು. ಈಗ ಸಂಸದಿನ ಹೇಳಿದಾಗೆ ಕಾಲಿಗೆ 2 ಗಂಟೆ ಬರುವಾಗ ನಮಗೆ ಈ ರೀತಿ ಪರಿಸ್ಥಿತಿ ಆಯ್ತು. ನಿಜವಾಗ್ಲೂ ಅದು ನನ್ನ ತಲೆಗೆ ಅದು ಹೋಗ್ಲಿಲ್ಲ ಈಗ ವಿಷಯ. ಇದು ನಿಜವಾಗ್ಲಿ 8 ವರ್ಷ ಇದು 24 ಗಂಟೆ ಬಂದ್ರೆ ಅವನ ಅವಸ್ಥೆ ಏನಾಗ್ಬೋದು? ಇದು ಮನೆಯನ್ನೇ ಮಾರ್ಬೇಕು ಅವನಿಗೆ. ಅಲ್ಲ ಅವರಿಗೆ ಕೊಟ್ಟದ್ದು ಆ್ಯಡ್ ಆಗಿಲ್ಲ, 24x7 ಅಂತ ಹೇಳಿ ಅವರಿಗೆ ಆ್ಯಡ್ ಕೊಟ್ಟಿದ್ದಾರೆ, ಆಯ್ತಲ್ಲ. ಆದ್ದರಿಂದ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ನಾನು ಈಗ ತಕ್ಷಣ ಅದರ ಒಂದು ಕಾಪಿಯನ್ನು ನಾನು ಹಾಕಿದ್ದೇನೆ. ಎಲ್ಲ ಪುತ್ತೂರಿನ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳು. ಇವತ್ತು ನಾಗರಿಕ ಅಭಿವೃದ್ಧಿ ಸಮಿತಿ ಪುತ್ತೂರು ಇದರ ವತಿಯಿಂದ ಇವತ್ತೊಂದು ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಉದ್ದೇಶ ಏನಂತ ಹೇಳಿದ್ರೆ, ಈ ಪುತ್ತೂರಿಗೆ ಯಾವ ಮನುಷ್ಯ ಭೂಮಿಗೆ ಬಂದ್ರೆ ಮೂಲಭೂತ ಸೌಕರ್ಯದಲ್ಲಿ ಏನು ಅವರಿಗೆ ಅಗತ್ಯ ಇದೆಯೋ ಎಲ್ಲದಕ್ಕಿಂತ ಮುಂಚೆವಾಗಿ ಅಗತ್ಯ ಇರುವಂತ ವಸ್ತು ಅಂದ್ರೆ ನೀರು. ನೀರು ಹುಟ್ಟುವಾಗ್ಲೂ ಬೇಕು, ಸಾಯುವಾಗ್ಲೂ ಬೇಕು. ಹೀಗಿರುವಾಗ ಪುತ್ತೂರಿನಲ್ಲಿ ನಗರಸಭೆಯು ಬಹಳ ಅಚ್ಚುಕಟ್ಟಾಗಿ ಕಳೆದ ಡಿಸೆಂಬರ್ ತನಕ ನಗರಸಭೆಯಿಂದ ನೀರು ಮನೆ ಮನೆಗೆ ಪೂರೈಕೆ ಆಗ್ತಾ ಇತ್ತು. ಅದರಂತೆ ಈಗ ಕಳೆದ 2020ರಲ್ಲಿ ಇಲ್ಲಿಗೆ ಆಗಮಿಸಿದಂತ ಜಲಶ್ರೀ ಎಂಬ ಸಂಸ್ಥೆ 2020ರಿಂದ ಇದರ ಜವಾಬ್ದಾರಿಯನ್ನು ತಗೊಂಡು ಕೆಲಸಗಳನ್ನ ಪ್ರಾರಂಭಿಸಿತು ಅಂತ ಹೇಳ್ತಾ ಇದ್ದಾರೆ. ಆದರೆ ಕಳೆದ ಜನವರಿಯಿಂದ ಡಿಸೆಂಬರ್ ಕೊನೆ ಗಳಿಗೆಯಲ್ಲಿ ಜನವರಿಯಿಂದ ಇದನ್ನು ಅವರು ಸ್ವಾಧೀನಕ್ಕೆ ಪಡ್ಕೊಂಡು ಎಲ್ಲ ಕಡೆಯಲ್ಲೂ ಕೂಡ ತಮ್ಮ ಮೀಟರನ್ನ ಅಳವಡಿಸಿ ಅವರ ಒಂದು ಮೈನ್ ಟೈಟಲ್ ಅಂದ್ರೆ 24x7 ಅಂದ್ರೆ 24 ಗಂಟೆ ಕೂಡ ನಾವು ನಿಮಗೆ ನೀರು ಕೊಡ್ತೇವೆ ಎಂಬ ಭರವಸೆಯನ್ನ ಜನರಿಗೆ ಕೊಟ್ಟು ಈಗ ಮಂಕುಬೂದಿ ಎರಚುತ್ತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದರ ಬಗ್ಗೆ ಅನೇಕ ಸಲ ಅಧಿಕಾರಿಗಳಿಗೆ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನ ಕಂಡು ಬರಲಿಲ್ಲ. ಕಾರಣ ಈ 3 ತಿಂಗಳಿಂದ ಪ್ರತಿಯೊಬ್ಬ ಮನುಷ್ಯವು ಅನುಭವಿಸುತ್ತಿರುವಂತ ಒಂದು ವೇದನೆಗಳು ಇದು. ನೀರು ಎಲ್ಲರಿಗೂ ಅವಶ್ಯಕತೆ ಇದೆ. ಆದ್ದರಿಂದ ನೀರಿನ ಬಗ್ಗೆ ಏನಾದರೂ ಈ ಸರಿಯಾದ ಸಮಯಕ್ಕೆ ನೀರು ಬರ್ತಾ ಇಲ್ಲ, ನೀರು ಬರುವುದಕ್ಕೆ ಸರಿಯಾದ ಒಂದು ನಿಗದಿ ಸಮಯ ಇಲ್ಲ, ಅವರಿಗೆ ಬೇಕಾದಂತ ಸಮಯದಲ್ಲಿ ನೀರನ್ನ ಬಿಡುವಂಥದ್ದು. ಅದು ಎಷ್ಟು ದಿನಕ್ಕೆ? 3 ದಿನ 4 ದಿನ. ಇವತ್ತು 4ನೇ ದಿವಸ ನಮ್ಮಲ್ಲಿ ನೀರಿಲ್ಲ. ನಮ್ಮಲ್ಲಿ ಅಂತ ಹೇಳಿ ಅಲ್ಲ, ಈ ಪುತ್ತೂರಲ್ಲಿ 11,000 ಮನೆಗಳಿದೆ ನಗರಕ್ಕೆ ಸಂಬಂಧಪಟ್ಟ ಹಾಗೆ. ಈ 11,000 ಮನೆಗಳಲ್ಲಿ ಈಗ 2020ರಲ್ಲಿ ಬಂದಂತವರು 2024 ಆದರೂ ಕೂಡ ಅವರಿಗೆ ಕೇವಲ ತಲುಪಲಿಕ್ಕೆ ಆಗಿರುವಂತದ್ದು ಕೇವಲ 9,000 ಮನೆಗಳು ಮಾತ್ರ. ಇನ್ನೂ 2,000 ಮನೆಗಳು ಉಳಿದಿವೆ.
ಆದರೂ ಕೂಡ ಯಾವುದೇ ಮನೆಗಳಿಗೆ ನೀರನ್ನ ಸರಿಯಾಗಿ ಸರಬರಾಜು ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ರೂ ಕೂಡ ಮೊದಲು ಇದ್ದಂತ ಬೋರ್ವೆಲ್ನ ಲೈನ್ ಅನ್ನ ಕಟ್ ಮಾಡಿ ಇಟ್ಟು ಈಗ ಇವರು ನೀರು ಕೊಡ್ತಾರೆ ಅಂತ ಹೇಳಿಕೊಂಡು ಆ PUC ಪೈಪ್ಗೆ ಜೋಡಣೆ ಮಾಡಿಕೊಂಡು ಅದು ಅಲ್ಲಲ್ಲಿ ಒಡೆದು ಹೋಗಿ ನೀರು ಕೆಲವು ದಿನಗಳಿಂದ ನೀರು ಸರಿಯಾಗಿ ಮನೆಗಳಿಗೆ ಬರ್ತಾ ಇಲ್ಲ. ಇದರ ಬಗ್ಗೆ ಅನೇಕ ಸಲ ನಾವು ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೇವೆ. ಅವರಿಗೆ ಎಲ್ಲ ರೀತಿಯ ಅವರ ಆನ್ಲೈನ್ ಏನಿದೆ ಅದಕ್ಕೂ ಕೂಡ ಇದು ಮಾಡಿದ್ದೇವೆ. ಎಲ್ಲದಕ್ಕೂ ಒಂದೇ ಉತ್ತರ, ಮಾಡ್ತೇವೆ ಸರ್, ಮಾಡ್ತೇವೆ ಮಾಡ್ತೇವೆ ಮಾಡ್ತೇವೆ. ಆದ್ರೆ ಈ ಮಾಡ್ತೇವೆ ಅಂತ ಹೇಳಿ ಮನುಷ್ಯ ಬಟ್ಟೆ ಇಲ್ಲಾದ್ರೂ ಮನೆಯಲ್ಲಿ ಕೂತ್ಕೊಳ್ಬಹುದು, ನೀರಿಲ್ಲ ಅಂದ್ರೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಹೇಳಲಿಕ್ಕಿರುವಂಥದ್ದು, ಆದರೂ ಕೂಡ ಈಗ ಈ 2 ತಿಂಗಳಲ್ಲಿ ಈ 3 ದಿನಕ್ಕೆ ಒಂದ್ಸಲ ನೀರು ಬಂದರೂ ಕೂಡ ಅವರ ನೀರಿನ ಬಿಲ್ಲನ್ನು ನೋಡಿದ್ರೆ ಇಲ್ಲಿಂದ ಡೆಲ್ಲಿಗೆ ಓಡಬೇಕು ನಾವು. ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇದು ಇದಕ್ಕಿಂತ ಮೊದಲು ನಾನು ಹೇಳುವುದು, ಇದಕ್ಕಿಂತ ಮೊದಲು ಮೀಟ್ರು ಅಳವಡಿಸಿತ್ತು, ಅವರಿಗೆ ಹೇಳ್ಬೋದು ಅದ ಮುನ್ಸಿಪಾಲಿಟಿಯಲ್ಲಿ ಮೊದಲು ಇದ್ದಂತ ಮೀಟ್ರು ಹಳತಾಗಿದೆ ಅಥವಾ ಅದು ಓಡ್ತಾ ಇಲ್ಲ. ಹಾಗಾದರೆ ಓಡ್ತಾ ಇರುವಂತ ಮೀಟ್ರುಗಳು ಕೂಡ ಇಲ್ಲಿ ನಮ್ಮಲ್ಲಿದೆ ನೋಡಿ. ಇದು ನಾನು ಇತ್ತೀಚೆಗೆ ಪಡ್ಕೊಂಡಂತ ಇದು ಗ್ಯಾರಂಟಿ ಕಾರ್ಡ್. ಇದು ನಾನು ಸ್ವಂತ ದುಡ್ಡು ಕೊಟ್ಟು ಪಡ್ಕೊಂಡಂತ ಮೀಟ್ರು. 2 ಮೀಟ್ರ್ ಇದೆ. ಈ 2 ಮೀಟರ್ನ ಬಿಲ್ಲು ಕೂಡ ನನ್ನ ಹತ್ರ ಇದೆ. ಆದ್ರೆ ಮೀಟರ್ನ ತಗೊಂಡು ಹೋದವರು ಅವರು. ಈ ಮೀಟರ್ನ ಯಾಕೆ ತಗೊಂಡು ಹೋದ್ರು ಅಂತ ನಾನು ಕೇಳಿದ್ರೆ, ಅದು ರೀಡಿಂಗ್ ಅಲ್ಲಿ ಕೊಡ್ಬೇಕು ಸರ್. ಕೊಡ್ಲಿಕ್ಕೆ ನಾವು ದುಡ್ಡು ಕೊಟ್ಟಂತ ಮೀಟರ್ನ ನೀವು ಮನೆಗೆ ಅಲ್ಲಿ ಆಫೀಸಿಗೆ ತಗೊಂಡು ಹೋದ್ರೆ ರೀಡಿಂಗ್ ತಗೊಂಡು ಹೋಗ್ಬೋದಲ್ಲ, ಮೀಟರ್ನ ಯಾಕೆ ತಗೊಂಡು ಹೋಗ್ಬೇಕು? ಆಗ ನಾನಿಗೆ ನೋಡುವಾಗ ಆಯ್ತು, ಈ ಮೀಟರ್ನ ಹಿಂದುಗಡೆ ದೊಡ್ಡ ಒಂದು ಜಾಲವೇ ಇದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಮೀಟ್ರು ಹಿತ್ತಳೆದ್ದು, ಈ ಹಿತ್ತಳೆ ಮೀಟ್ರು ಒಂದೊಂದು ಮನೆಯದ್ದು ಕೇವಲ 500 ರೂಪಾಯಿ ಕೊಟ್ಟು ನಾವು ತೆಗೆದ್ರು ಕೂಡ ಅದು ಗುಜರಿಗೆ ಕೊಟ್ಟರು 100 ರೂಪಾಯಿ ಸಿಗ್ತದೆ. ಎಷ್ಟು ಲಕ್ಷ ರೂಪಾಯಿ ದುಡ್ಡಾಯ್ತು. ಇದು ದೊಡ್ಡ ಒಂದು ಜಾಲ ಇದರ ಹಿಂದುಗಡೆ ಇದೆ ಅಂತ ಹೇಳುವುದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಅದನ್ನು ತೆಗೊಳ್ಳುವಂತ ಆದೇಶ ಕೂಡ ಅವರಲ್ಲಿ ಇಲ್ಲ ಅಂತ ಹೇಳುವುದು ಕೂಡ ಗೊತ್ತಾಯಿತು. ಈ ಮೀಟರನ್ನ ಹಿಂಪಡೆಯುವಂತ ಯಾವುದೇ ಸರ್ಕಾರದ ಆದೇಶ ಅವರಲ್ಲಿ ಇಲ್ಲ. ಆದರೂ ಕೂಡ ಎಲ್ಲ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರೆ. ಇದನ್ನು ಕೇಳಲಿಕ್ಕೆ ಯಾವುದೇ ಅಧಿಕಾರಿಗಳಲ್ಲಿ ಅಥವಾ ಇಲ್ಲಿಯ ಕೌನ್ಸಿಲರ್ಗಳು ಏನಿದ್ದಾರೆ, ಜನಪ್ರತಿನಿಧಿಗಳು ಯಾರೇ ಕೂಡ ಇಷ್ಟೊತ್ತು ಹೊತ್ತು ಧ್ವನಿ ಎತ್ತಾ ಇಲ್ಲ. ಅದು ಅಲ್ಲದೆ ಈ ವಿಚಾರವನ್ನ ನಾನು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ನಾನು ವ್ಯವಸ್ಥೆಯನ್ನ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಅದನ್ನು ನಾನು ಲೋಕಾಯುಕ್ತದಲ್ಲಿ ಎನ್ಕ್ವೈರಿ ಮಾಡುತ್ತೇನೆ. ಯಾವ ಆದೇಶದಿಂದ ನೀವು ಪ್ರತಿಯೊಂದು ಮನೆಯಿಂದ ಈ ಮೀಟರನ್ನ ಹಿಂಪಡೀತಾ ಇದ್ದೀರಿ ಅಂತೇಳಿ. ಇದೇ ರೀತಿ ಮತ್ತೆ ಈ ಮೊದಲು ಅಧಿಕಾರಿಯವರು ಪುತ್ತೂರಿಗೆ ಆಗಮಿಸಿದಾಗ, ಜಿಲ್ಲಾಧಿಕಾರಿಯವರ ಗಮನಕ್ಕಿದ್ದು ಬಂದಾಗ, ನಿಮ್ಮ ಮಾಧ್ಯಮದಲ್ಲಿ ಅವರು ಕೊಟ್ಟಂತ ಹೇಳಿಕೆ ನಿಮಗೆ ಗೊತ್ತಿರಬಹುದು. ನೀರಿನ ಸಮಸ್ಯೆ ಎಲ್ಲಿಯೂ ಕೂಡ ಬರಬಾರದು, ಅದೇನಾದ್ರೂ ಹಾಗೆ ಬಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಅದರ ಹೊಣೆಯಾಗಿರ್ತಾರೆ ಅಂತ ಹೇಳುವಂತದ್ದನ್ನು ಕೂಡ ಈ ಮೊದಲು ಹೇಳಿರುವುದು ನಿಮಗೆಲ್ಲ ಗೊತ್ತಿರಬಹುದು. ಅದೇ ರೀತಿ ನೀರನ್ನು ಬಿಡುವಂತ, ಇದು ನಾನು ಮೆನ್ಷನ್ ಮಾಡಂತ ಒಂದು ವಿಚಾರ, ಇದು ನಾನು ನಿಮ್ಮಲ್ಲಿ ಹೇಳ್ತಾ ಇರೋದು. ಅಲ್ಲಿ ನಮ್ಮ ಟೈಪ್ ಅಲ್ಲಿ ಅದು ಇಲ್ಲ. ಅದೇನಂತ ಹೇಳಿದ್ರೆ, ನೀರು ಬಿಡುವಂತ ಸಮಯವು ಸರಿಯಾಗಿ ನಾನೀಗ ಹೇಳಿದಾಗೆ ಯಾವ ಹೊತ್ತಿಗೆ ನೀರು ಬರುದು ಅಂದ್ರೆ ಬೆಳಿಗ್ಗೆ ಬರಬೇಕು, ಇಲ್ಲಾಂದ್ರೆ ಸಾಯಂಕಾಲ ಅಂತ ಡೈಲಿ ಬರಬೇಕು ಅಥವಾ ರಾತ್ರಿ ಬರಬೇಕು. ನೀವು ಯಾವ ಹೊತ್ತು ಕಾದ್ರೂ ಕೂಡ ನೀರು ಅವರು ಬಿಡುವಂತ ಸಮಯಕ್ಕೆ ನಾವು ನೀರು ಮನೆಯಲ್ಲಿ ಕಾದು ಕೂತ್ಕೊಳ್ಬೇಕು, ನೀರು ಬರುವುದು ಯಾವಾಗ ಅಂತ ಹೇಳಿ. ಒಂದು. ಎರಡನೇದು ಆಫೀಸಿಗೆ ಫೋನ್ ಮಾಡಿದ್ರೆ ಸರಿಯಾದ ಉತ್ತರಗಳಿಲ್ಲ. ಮೂರನೇದು, ನೀರು ಬಿಡುವಂತ ಏನು ಆಪರೇಟರ್ಗಳಿದ್ದಾರೆ ಅವರಲ್ಲಿ ನಮಗೆ ಮಾತಾಡ್ಲಿಕ್ಕೇನೆ ಸಾಧ್ಯ ಇಲ್ಲ. ಅಂದ್ರೆ ಅಷ್ಟು ದರ್ಪದ ಮಾತುಗಳು. ಮತ್ತೆ ಕೇಳಿದ್ರೆ ಹೇಳ್ತಾರೆ ನಮ್ಮಲ್ಲಿ ಜನ ಇಲ್ಲ ಅಂತ, ಅಧಿಕಾರಿಗಳು ಹೇಳ್ತಾರೆ ನಮ್ಮಲ್ಲಿ ಜನ ಇಲ್ಲ ಅಂತ. ಈ 11,000 ಮನೆಗಳಿಗೆ ಜೋಡಣೆ ಮಾಡಬೇಕಾದಂಥವರು ಅಗತ್ಯವಾಗಿ ಈ ಸೀಸನ್ನಲ್ಲಿ, ಅದು ಕೂಡ ಈಗ ನೀರಿನ ಬಹಳ ಕಷ್ಟದ ಸಮಯ. ನಮ್ಮ ಉಪ್ಪಿನಂಗಡಿ ಡ್ಯಾಮ್ ಅಲ್ಲಿ ನೀರು ಇದ್ರೂ ಕೂಡ ಅದನ್ನು ಪೂರೈಕೆ ಮಾಡಲಿಕ್ಕೆ ನಮ್ಮ ನಗರಸಭೆ ವಿಫಲವಾಗಿದೆ ಅಂತ ಹೇಳ್ತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಫಲವಾಗಿದೆ. ಅವರಲ್ಲಿ ಕೇಳಿದ್ರೆ ಜನ ಇಲ್ಲ ಅಂತ. ಜನ ಇಲ್ಲ ಆದ್ರೆ ತಾರತೂರಿಯಲ್ಲಿ ಬಂದು ಇದನ್ನು ವಹಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಇತ್ತು. ಅದೇ ರೀತಿ ಇವತ್ತು ಮೀಟರ್ನ ಬಿಲ್ಲು ಒಂದು
ಬಿಲ್ಲಲ್ಲಿ ಈ ಮೊದಲು ಇದ್ದಂಥ ಮೀಟ್ರು, ಈ ಮೊದಲಿದ್ದಂಥ ಮೀಟ್ರಲ್ಲಿ 183 ರೂಪಾಯಿ, ಇನ್ನೊಂದು ಮೀಟ್ರಲ್ಲಿ 751 ರೂಪಾಯಿ. ಅದು ಕರೆಕ್ಟಾಗಿ ಓಡ್ತಾ ಇತ್ತ ಅಂತ ನಾನು ಹೋಗಿ ಕೇಳಿದಾಗ ಅದನ್ನು ಅವರು ಬಂದು ನೋಡಿ ಇದು ಕರೆಕ್ಟ್ ಇದೆ ಮೀಟ್ರು ಅಂತ ಹೇಳಿದರು. ಈ ಮೊದಲಿದ್ದ ಹಳೆ ಹಿತ್ತಳೆಯ ಮೀಟ್ರು. ಇವರು ಹಾಕಿದ ತಕ್ಷಣ ಈ ಮೀಟರ್ನ ಬಿಲ್ ಬಂದದನ್ನ ನೀವು ನೋಡಿದ್ರೆ ಆಶ್ಚರ್ಯ ಪಡಬೇಕು. ಇವರು ಹಾಕಿದ ತಕ್ಷಣ ಇದರ ಬಿಲ್ಲು ಎಷ್ಟು ಬಂತಂತ ಹೇಳಿದ್ರೆ ನೋಡಿ, 1935. 1000 ಎಷ್ಟು ಮಟ್ಟ, 5 ಪಟ್ಟ ಜಾಸ್ತಿ. ಇನ್ನೊಂದು 185 ರೂಪಾಯಿ ಇದ್ದದ್ದು 1199 ರೂಪಾಯಿ. ಈಗ ಅನುಮಾನ ಇರುವುದು ಏನಂತ ಹೇಳಿದ್ರೆ, 2 ಮೀಟರ್ಗಳು ಕೂಡ ನಗರಸಭೆಯಿಂದ ಪರೀಕ್ಷಿಸಿ ಹಾಕಿದಂತ ಮೀಟ್ರು. ಮೊದಲು ಹಾಕಿದಂತ ಮೀಟ್ರು ಸರಿ ಇಲ್ಲ ಅಂತ ಈಗಿನವರು ಹೇಳಿದ್ರೆ, ಆ ಮೊದಲು ಹಾಕಿದಂತ ಮೀಟರ್ನ ಯಾಕೆ ಅಧಿಕಾರಿಗಳು ಸರಿಯಾಗಿ ಗಮನಿಸಲಿಲ್ಲ? 2 ದಶಕಗಳಿಂದ ಆ ಮೀಟರ್ನ ಅದು ಹಾಳಾದ್ರೆ ಅದನ್ನು ಚೇಂಜ್ ಮಾಡಿ ಹಾಕ್ತಾ ಇದ್ರು. ಹಾಗಾದ್ರೆ ಅದೇ ಮೀಟರ್ ರನ್ ಆಗ್ತಾ ಇತ್ತು, ಯಾಕೆ ಅದನ್ನು ಚೇಂಜ್ ಮಾಡಲಿಲ್ಲ? ಈಗ ಇವರು ಬಂದ ತಕ್ಷಣ ಯಾಕೆ ಇಷ್ಟಕ್ಕೆ ಹೋಯ್ತು ಇದು? ಹಾಗಾದ್ರೆ ಇದರ ಹಿಂದ್ಗಡೆ ಏನಿದೆ? ಇದನ್ನು ಕೇಳಿದ್ರೆ ಹೇಳ್ತಾರೆ ಅವರು, ಗಾಳಿ ಹೋದ್ರೂ ಕೂಡ ಮೀಟರ್ ರನ್ ಆಗ್ತದೆ, ಗಾಳಿ ಹೋದ್ರೂ ಕೂಡ ಆ ಮೀಟರ್ ರನ್ ಆಗ್ತದೆ, ನಿಲ್ಲಿಸಿದ್ರು ಕೂಡ ತಿರುಗ್ತಾ ಇರ್ತದೆ. ಅದು ಒಂದು ನಮೂನೆ. ಇದು ನೀವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಯಾವುದೇ ಒಂದು ಉದ್ದೇಶ ಅಲ್ಲ ಇದು, ಇದು ಪ್ರತಿಯೊಬ್ಬರ ಮನೆಯಲ್ಲಿ ಅನುಭವಿಸುವಂತ ಒಂದು ವಿಷಯ. ಆದ್ದರಿಂದ ದಯವಿಟ್ಟು ನಿಮ್ಮ ಬರಗಳ ಮೂಲಕ ಇದಕ್ಕೆ ಸರಿಯಾದ ಅಧಿಕಾರಿಗಳಿಗೆ ಇದು ಮುಟ್ಟಬೇಕು. ಮಾತ್ರ ಅಲ್ಲ, ಈ ಒಂದು ಜಾಲ ಏನಿದೆ, ಒಂದು ಮೀಟ್ರು ತಗೊಂಡೋಗಿ ಯಾವುದೇ ಆದೇಶ ಇಲ್ಲದೆ ತಗೊಂಡೋಗಿ ಗುಳುಂಕ ಮಾಡಿದ್ದು, ಇನ್ನೊಂದು ಈ ರೀತಿಯ ಬಿಲ್ಗಳು ಒಂದು ಮನೆಗೆ ತಕ್ಷಣ 300-400 ರೂಪಾಯಿ ಇದ್ದಂತ ಮನೆಯಿಂದ ಸಾಧಾರಣ 700, 900, 1000, 1500 ಮೀಟರ್ನ ಬಿಲ್ಲು ಬರುದಂತ ಹೇಳಿದ್ರೆ ಯಾರಿಗೂ ಕೂಡ ಆಶ್ಚರ್ಯ ಆಗುವಂತ ವಿಚಾರ. ನಮ್ಗೆ ಆದದ್ದನ್ನ ನಾನೆಲ್ಲ ಏದು ನೀರ ಎಷ್ಟು ಲೀಟರ್ ಅಂತ ಹೇಳಿ ಈ ಲೀಟರ್ನಲ್ಲಿ ಇಲ್ಲಿ ತೋರಿಸಪಡ್ತಿದೆ. ಏನಂತ ಹೇಳಿದ್ರೆ, ನಮಗೆ ಮೊದಲು ಇದ್ದಂತ ನೀರಿನ ಬಿಲ್ಲು ಕೂಡ ಇಲ್ಲಿದೆ. ಇಲ್ಲಿ 153 ಉಂಟು, 153 ಲೀಟರ್. ಅಂದ್ರೆ ಅವರ ಲೆಕ್ಕದಲ್ಲಿ ಅದು 100 ಅಂತ ಹೇಳಿದ್ರೆ ಆ 1000 ಲೀಟರ್ ಆಗಿರ್ಬೇಕು ಅಂತ ಕಾಣುತ್ತೆ ನನಗೆ. ಅದರ ಸರಿಯಾದ ಇದಿಲ್ಲ, ಯಾವುದು ಮಾಹಿತಿ ಇಲ್ಲ. ಇಲ್ಲಿ 1,000 ಲೀಟರ್ ಎಕ್ಸ್ಟ್ರಾ ಅಂತ ಹೇಳಿ ಹಾಕಿದ್ದಾರೆ. ಅವ್ರದ್ದು 10,000 ಲೀಟರ್ ಒಂದು ತಿಂಗಳಿಗೆ ಫ್ರೀ ಇರ್ತದೆ ಒಂದು ಮನೆಗೆ. 10,000ಕ್ಕಿಂತ ಮೇಲ್ಪಟ್ಟ ತಕ್ಷಣ ಆ ನೀರಿನ ಇದು ಹೆಚ್ಚಿಗೆ ಆಗ್ತದೆ, ಜಾಸ್ತಿ ಆಗ್ತದೆ. 10,000ಕ್ಕಿಂತ ಅದು ಎಷ್ಟು 12 ಲಿಮಿಟ್ 135 ರೂಪಾಯಿ, 135 ರೂಪಾಯಿ. 10,000ಕ್ಕೆ ಈಗ ನಾವು ಮೀಟರ್ನ ಕರೆಂಟ್ನ ಬಿಲ್ ಆದ್ರೆ ನಾವು ಕರೆಕ್ಟ್ ಆಗಿ ನೋಡ್ತೇವೆ. ಈ ಮೀಟ್ರು ನಮ್ಮಲ್ಲಿ ಈಗ ಮೊದಲು ಇದ್ದದ್ದು ಕೂಡ ಅದೇ ಮೀಟರ್ ಅಲ್ಲ, ಬೇರೆ ಅವರು ಹಾಕಿದಂತ ಮೀಟ್ರು, ಅದು ಒರಿಜಿನಲ್ ಮೀಟ್ರ್. ಅದನ್ನು ಎಷ್ಟೋ ದಶಕಗಳಿಂದ ನಾವು ಅದನ್ನು ನೋಡಿಸ್ಕೊಂಡು ಬರ್ತೇವೆ. ಅದರ ಬಿಲ್ ಅನ್ನು ನಾವು ಅದೇ ರೀತಿ ಇವು ಬಂದ ತಕ್ಷಣ ಇಲ್ಲಿಗೆ ಬಂದು ಇದು ಕೂಡ ನಾವು ಒಂದು ವಿಷಯ ಏನಂತ ಹೇಳಿದ್ರೆ, ಈ ನೀರನ್ನು ಈಗ ನಾನು ಪರ್ಸನಲ್ ಆಗಿ ಹೇಳುವುದಾದ್ರೆ, ನಮ್ಮ ನೀರನ್ನು ಎಲ್ಲಿಯೂ ಕೂಡ ನಾವು ತಡೆ ಹಿಡಿಯುವುದಿಲ್ಲ, ಅದಕ್ಕೆ ಬರ್ತದೆ, ಅದರಷ್ಟೇ ನಿಲ್ತದೆ. ಆಗಿರುವಾಗ ಒಂದು ಇದರಲ್ಲಿ 1950, ಇನ್ನೊಂದರಲ್ಲಿ 1135, ಎರಡು ಕೂಡ ಅದು ಡಿಫರೆಂಟ್. ಇನ್ನು ಮೊದಲು ಬರುವಂತ 185 ರೂಪಾಯಿ ಮತ್ತೆ 751 ರೂಪಾಯಿ ಡಿಫರೆನ್ಸ್ ಎಲ್ಲಿ ಬಂತು? ಅದೇ ಮೀಟರ್ ಅಲ್ವಾ ಇದು ಕೂಡ? ಆಗಿರುವಾಗ ಇಲ್ಲಿ ನನಗಂತಲ್ಲ, ಪ್ರತಿ ಜನರ ಹತ್ರ ಕೇಳಿದ್ರು ಕೂಡ ಈಗ ಬರುವಂತ ಮೀಟರ್ ಅಲ್ಲಿ ನೀರಿನ ಬಿಲ್ಲು ಜಾಸ್ತಿ ಬರ್ತದೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿದ್ದು, ನಾನು ಎಲ್ಲರನ್ನೂ ಕೂಡ ಸಾಧಾರಣ ಮನೆಗಳನ್ನ ಕನ್ಸಲ್ಟ್ ಮಾಡಿ ಈ ವಿಚಾರ ತಗೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಅದನ್ನು ಸಿರಿ ಹೌದು, ಅದು ಕೂಡ 3 ದಿವಸಕ್ಕೊಂದ್ಸಲ ಬಂದು ಅವ್ರ ಲೆಕ್ಕ. ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ? ಎಷ್ಟು ಜನಕ್ಕೆ
ಜಲಸಿರಿ ಯೋಜನೆ ಜಾರಿ ಮಾಡಿದಂತ KVITFC ಜಲಸಿರಿ ಸಂಸ್ಥೆ ಅಲ್ಲ ಯೋಜನೆ ಸಂಸ್ಥೆ ಯೋಜನೆ ಯೋಜನೆ ಜಾರಿ ಮಾಡೋದು KVITFC ಸಂಸ್ಥೆ. ಇನ್ನು ಅವರೇ ಬಿಲ್ ಕಲೆಕ್ಟ್ ಮಾಡೋದು, ಅವರೇ ಎಲ್ಲ ಅವರೇ ಮಾಡೋದು. ಅಲ್ಲ ಈಗ ನಮ್ಮಲ್ಲಿರುವವರು ಅವರೇ ಒಬ್ಬರನ್ನು ಕೊಟ್ಟಿದ್ದಾರೆ. ಹೌದು. ಅಲ್ಲ ಆದ್ರೆ ಇದು ನಮ್ಮ ಹತ್ರ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಗೆ ನಮ್ಮೆಲ್ಲ ಇನ್ಚಾರ್ಜ್ ಅವರ ಕೈಯಲ್ಲಿರುವುದು ಅವರು. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ